ಇಡೀ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಮತ್ತು NDA ಮೈತ್ರಿಕೂಟದ ಮಧ್ಯೆ ಅತ್ಯಂತ ತುರುಸಿನ ಸ್ಪರ್ಧೆ ನಡೀತಾ ಇದೆ. ಇವತ್ತು ಈ ಕ್ಷಣದ ರಿಪೋರ್ಟ್ಗಳು ಬಂದಾಗ ಅದು ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲೆಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಸ್ಪಷ್ಟವಾದ ಮೇಲುಗೈಯನ್ನು ಸಾಧಿಸ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಕಳೆದ ಚುನಾವಣೆಯಲ್ಲಿ ಅತ್ಯಂತ ಜನಪ್ರಿಯತೆಯ ಅತ್ಯಂತ ಉತ್ತುಂಗದಲ್ಲಿ ಇದ್ದಂತಹ ಮೋದಿಜಿಯವರು ಕಳೆದ 5 ವರ್ಷಗಳ ಅವರ ಆಡಳಿತದಲ್ಲಿ ಅವರ ಮೇಲಿನ ಜನರ ಅಭಿಮಾನ ಮತ್ತು ಅವರ ಜನಪ್ರಿಯತೆ ಕುಸಿಯುತ್ತಾ ಬಂದಿದೆ. ನೋಡಿ, ಬೆಲೆ ಏರಿಕೆ, ನಿರುದ್ಯೋಗ, ದ್ವೇಷ ರಾಜಕಾರಣ, ಅಂಬಾನಿ ಅದಾನಿಗಳಂಥ ಕೈಗಾರಿಕೋದ್ಯಮಿಗಳನ್ನು ಅವರನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಅವರಿಗೆ ಎಲ್ಲ ಅವಕಾಶಗಳನ್ನು ಕೊಡುವುದು, ಮಣಿಪುರದ ಹಿಂಸಾಚಾರ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಮೋದಿಯವರು ಈ ಕೇಂದ್ರ ಸರ್ಕಾರ ವಿಫಲ ಆದ್ದರಿಂದ ಇವತ್ತು ಅವರ ಬಗ್ಗೆ ಇರುವಂಥ ಎಲ್ಲ ಭ್ರಮೆಗಳು ಕಳಚಿ ಇವತ್ತು ಅದು ಬೀದಿಗೆ ಬಂದಿತ್ತಿದೆ. ಇದನ್ನೇ ಕಾಂಪನ್ಸೇಟ್ ಮಾಡಬೇಕು ಅಂತೇಳಿ, ಇದನ್ನು ಸರಿ ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಾದಂತಹ, ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಏನೇನೆಲ್ಲ ನಾಟಕ ಮಾಡಿದರು, ಏನೇನೆಲ್ಲ ವೇಷ ಹಾಕಿದರು, ಬಣ್ಣ ಬಣ್ಣದ ವೇಷಗಳನ್ನು ಹಾಕಿದರು, ನೀರಿನಲ್ಲಿ ಮುಳುಗಿದರು, ಗಾಳಿಯಲ್ಲಿ ಹಾರಾಡಿದರು. ಅದರ ಜೊತೆಗೆ ಅಪೂರ್ಣವಾದಂತಹ ರಾಮ ಮಂದಿರದ ಉದ್ಘಾಟನೆಯನ್ನು ತಮ್ಮದೇ ಪೌರೋಹಿತ್ಯದಲ್ಲಿ ಎಲ್ಲಾದರೂ ಉಂಟ. ನಾವು ಅವತ್ತೇ ಪ್ರಶ್ನಿಸಿದ್ದೇವೆ, ರಾಜಕಾರಣಿಯೊಬ್ಬರು ಒಂದು ದೇವಸ್ಥಾನದ ಗರ್ಭಗುಡಿಯೊಳಕ್ಕೆ ಪ್ರವೇಶ ಮಾಡಿ ತಾವೇ ಸ್ವತಃ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಒಂದು ವಿಚಿತ್ರ, ವಿಲಕ್ಷಣ ಮತ್ತು ಧರ್ಮ ವಿರೋಧಿ ಕೆಲಸವನ್ನು ಅವರು ಮಾಡಿದರು. ಅದು ವರ್ಕೌಟ್ ಆಗಿಲ್ಲ. ಆಗ ಭಯ ಶುರುವಾಯಿತು. ಆಮೇಲೆ ವಿಪಕ್ಷಗಳಿಗೆ ಬೆದರಿಕೆ ಹಾಕಿ ಅವರನ್ನು ಖರೀದಿಸುವ ಪ್ರಕ್ರಿಯೆ ಆಯಿತು. ಕೆಲವರನ್ನು ಜೈಲಿಗೆ ಕಳಿಸಲಾಯಿತು. ಹೀಗೆ ಬೇರೆ ಬೇರೆ ವಿಧಾನಗಳಿಂದ BJP ಈ ಎಲ್ಲ ಕೃತ್ಯಗಳನ್ನು ಮಾಡ್ತಾ ಬಂದು ಈ ಚುನಾವಣೆಯನ್ನು ಹೇಗಾದರೂ ಗೆಲ್ಲಬೇಕು ಅಂತ ತಯಾರಿ ಮಾಡ್ತಾ ಇರುವಾಗ ಈ ದೇಶದ ಸುಪ್ರೀಂ ಕೋರ್ಟ್ BJPಗೆ ಬಲವಾದ ಒಂದು ಹೊಡೆತವನ್ನು ಕೊಟ್ಟಿತು. ನಾ ಕಾಯಂಗೆ ನಾ ಕಾನಾದೇಗೆ ಅಂತ ಹೇಳ್ತಾ ಕಳೆದ 10 ವರ್ಷಗಳಿಂದ ಈ ದೇಶದ ಜನಕ್ಕೆ ಮಂಕುಬೂದಿ ಹಚ್ಚುತ್ತಾ ಇರುವಂಥ ಪ್ರಧಾನಿ ಮೋದಿಯವರ ನಿಜವಾದ ಬಣ್ಣವನ್ನು ಚುನಾವಣಾ ಬಾಂಡ್ಗಳು ಇವತ್ತು ಅನಾವರಣಗೊಳಿಸಿದೆ. ಚುನಾವಣಾ ಬಾಂಡ್ಗಳನ್ನು ಯಾಕೆ ಜಾರಿಗೆ ತರಲಾಯಿತು? 2018ನೇ ಇಸವಿಯಲ್ಲಿ ಅಲ್ಲಿಯವರೆಗೆ ರಾಜಕೀಯ ಪಕ್ಷಗಳಿಗೆ ಟ್ರಸ್ಟ್ಗಳ ಮೂಲಕ ಹಣ ಹೋಗ್ತಾ ಇತ್ತು. ಈ ಟ್ರಸ್ಟ್ಗಳ ಮೂಲಕ ಹಣ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರು ಹಣವನ್ನು ಕೊಟ್ಟರು, ಯಾರಿಗೆ ಕೊಟ್ಟರು ಅನ್ನೋದು ಎಲ್ಲರಿಗೂ ತಿಳಿತಿತ್ತು, ರಾಜಕೀಯ ಪಕ್ಷಗಳು ತಿಳಿತಿತ್ತು. ಆದರೆ ಇದನ್ನು ನಾವು ತಪ್ಪಿಸಿ ಚುನಾವಣಾ ಭ್ರಷ್ಟಾಚಾರವನ್ನು, ರಾಜಕೀಯ ಪಕ್ಷಗಳ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇವೆ ಅನ್ನುವ ಸುಳ್ಳನ್ನು ಹೇಳಿದಂತಹ BJP ಸರ್ಕಾರ ಚುನಾವಣಾ ಬಾಂಡ್ಗಳನ್ನು ಜಾರಿಗೆ ತರ್ತದೆ. ಹೀಗೆ ಜಾರಿಗೆ ತಂದಂತಹ ಚುನಾವಣಾ ಬಾಂಡ್ಗಳನ್ನು ಉಪಯೋಗಿಸಿಕೊಂಡು BJP ಕೋಟ್ಯಾಂತರ ರೂಪಾಯಿಯ ಫಂಡ್ಗಳನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ತದೆ. ಹೇಗೆ ತೆಗೆದುಕೊಳ್ತದೆ, ಅದರ ಮೊದಲು ಹೇಗೆ ಆಯಿತು ಅನ್ನೋದನ್ನು ನಾವೊಮ್ಮೆ ವಿಶ್ಲೇಷಣೆ ಮಾಡಲೇಬೇಕು. ಫೆಬ್ರವರಿ 15ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದೆ. ಚುನಾವಣಾ ಬಾಂಡ್ ಅನ್ನುವುದು ಅದು ಅಸಾಂವಿಧಾನಿಕ, ಅದು ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ಒಂದು ವ್ಯವಸ್ಥೆ. ಆದ್ದರಿಂದ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮಾರ್ಚ್ 6ರ ಒಳಗೆ ಯಾರೆಲ್ಲ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ, ಯಾರೆಲ್ಲ ಚುನಾವಣಾ ಬಾಂಡ್ಗಳನ್ನು ಪಡ್ಕೊಂಡಿದ್ದಾರೆ, ಯಾರೆಲ್ಲ ಅದನ್ನು ಕ್ಯಾಶ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿವರವನ್ನು ಮಾರ್ಚ್ 6ರ ಒಳಗೆ ಸಲ್ಲಿಸಬೇಕು ಅಂತ ತನ್ನ ಐತಿಹಾಸಿಕ ಜಡ್ಜ್ಮೆಂಟ್ ಅಲ್ಲಿ ಕೊಡ್ತಾರೆ. ಆದರೆ BJPಯ ಕೈಗೊಂಬೆ ಆಗಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಂಬೆಯ ಹಾಗೆ ವರ್ತನೆ ಮಾಡಿದೆ. ಏನು ಹೇಳ್ತದೆ ಅದು ಡಿಸೆಂಬರ್, ಅದು ಮಾರ್ಚ್ 6ರವರೆಗೆ ಬಹಳಷ್ಟು ದಿನ ಕಾದು ಕುಳಿತು ಮಾರ್ಚ್ 4ನೇ ತಾರೀಕಿಗೆ ಒಂದು ಅಫಿಡವಿಟನ್ನು ಕೋರ್ಟಿಗೆ ಆಗ್ತದೆ. ನಮಗೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಡಾಟಾಗಳನ್ನು ಕಲೆ ಹಾಕಲಿಕ್ಕೆ, ಅದನ್ನು ಮ್ಯಾಚ್ ಮಾಡಲಿಕ್ಕೆ ಸಮಯ ಸಾಕಾಗುವುದಿಲ್ಲ, ನಮಗೆ ಜೂನ್ 30ರವರೆಗೆ ಸಮಯ ಕೊಡಬೇಕು ಅಂತ ಕೇಳ್ತದೆ. ಯಾಕೆ ಜೂನ್ 30?
ಚುನಾವಣಾ ಬಾಂಡ್ಗಳ ವಿವರಗಳು ಹೊರಕ್ಕೆ ಬಂದರೆ ಅದರಿಂದ ಉಂಟಾದ ಕಪ್ಪು ಮಸಿ ಅದು BJPಯ ಮುಖಕ್ಕೆ ಹೋಗ್ತದೆ. ಇದು ಗೊತ್ತಾದರೆ BJPಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ. ಆದ್ದರಿಂದ ಜೂನ್ 30ಕ್ಕೆ ವಿವರಗಳನ್ನು ಕೊಟ್ಟರೆ ಚುನಾವಣೆ ಮುಗಿದಿರ್ತದೆ. ಮತ್ತೆ 5 ವರ್ಷ ಬೇರೆ ಇನ್ನೇನೋ ಹೇಳಿ ಕಾಲ ತಳ್ಳಬಹುದು ಅನ್ನೋ ಉದ್ದೇಶದಿಂದಲೇ SBI ಈ ವಿವರಗಳನ್ನು 3 ತಿಂಗಳು ಸಮಯಾವಕಾಶವನ್ನು ಕೇಳ್ತದೆ. ಆದರೆ ಆಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಕಾರಣ ಮಾರ್ಚ್ 21ನೇ ತಾರೀಕಿಗೆ ಅದಕ್ಕೆ ಕೂಡ್ತದೆ. SBIಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮಾರ್ಚ್ 21ನೇ ತಾರೀಕಿಗೆ ಈ ಎಲ್ಲ ವಿವರಗಳನ್ನು ಸುಪ್ರೀಂ ಕೋರ್ಟಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅದು ಇವತ್ತು ಇತಿಹಾಸ, ಅದು ಸತ್ಯ. ಹಾಗಿದ್ದು ಕೂಡ ಜೂನ್ 30ರವರೆಗೆ ಸಮಯಾವಕಾಶವನ್ನು ಅದು ಕೇಳ್ತದೆ. ನೋಡಿ, ಇವತ್ತು ಯಾವುದೇ ವಿಚಾರಗಳು ಇವತ್ತು ಪೇಪರ್ನಲ್ಲಿ ಮಾತ್ರ ದಾಖಲೆಯಾಗಿರುವುದಿಲ್ಲ. ಇವತ್ತು ಕಂಪ್ಯೂಟರ್ಗಳು ಒಂದು ಕ್ಲಿಕ್ಕಿನಲ್ಲಿ ಒಂದು SBI ಎಷ್ಟೆಲ್ಲ ಬಾಂಡ್ಗಳನ್ನು ಮಾರಿದೆ, ಎಷ್ಟೆಲ್ಲ ಬಾಂಡ್ಗಳನ್ನು ಯಾರೆಲ್ಲ ತಗೊಂಡಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಎಲ್ಲಿ ಕ್ಯಾಶ್ ಆಗಿದೆ ಅನ್ನುವುದು ಒಂದು ಕಂಪ್ಯೂಟರ್ನ ಒಂದು ಕ್ಲಿಕ್ಕಿನಲ್ಲಿ ಹೊರಗೆ ಬರುವಂತಹ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ನಾವು ಇರುವಾಗ ಬೇಕು ಅಂತಲೇ ಮೋದಿ ಸರ್ಕಾರವನ್ನು ರಕ್ಷಿಸಬೇಕು ಅಂತಲೇ ಮೋದಿ ಸರ್ಕಾರದ ಆದೇಶದ ಅನುಸಾರ, ಮೋದಿ ಸರ್ಕಾರದ ಕಾನೂನು ಬಾಹಿರ ಡೈರೆಕ್ಷನ್ಗಳ ಪ್ರಕಾರ ಅದು ಸಮಯಾವಕಾಶವನ್ನು ಕೇಳ್ತದೆ. ಆದರೆ ಸುಪ್ರೀಂ ಕೋರ್ಟು ಹಿಡಿದ ಪಟ್ಟು ಬಿಡುವುದಿಲ್ಲ. ಚುನಾವಣಾ ಬಾಂಡ್ಗಳು ಬಿಡುಗಡೆ ಆಗ್ತದೆ, ಅದರ ವಿವರಗಳೆಲ್ಲ ಬಿಡುಗಡೆ ಆಗ್ತದೆ. ಇದು ಬಿಡುಗಡೆ ಆದ ನಂತರ ಒಂದೊಂದಾಗಿ ವಿವರಗಳು ಬರ್ತದೆ. ನೋಡಿ, ಒಂದು ಕಡೆ ED, IT, CBIಗಳನ್ನು ಉಪಯೋಗಿಸಿ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಅವರಿಂದ ಬಾಂಡ್ಗಳನ್ನು BJP ಪಡ್ಕೊಳ್ಳುವುದಾದರೆ, ಇನ್ನೊಂದು ಕಡೆ ಟೆಂಡರ್ಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿಯ ಟೆಂಡರ್ಗಳು ಬೇರೆ ಬೇರೆ ಕಂಪನಿಗಳು, ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನುವಂಥ ಕಂಪನಿ, ಅದರ ಜೊತೆಗೆ ಬೇರೆ ಬೇರೆ ಕಂಪನಿಗಳು, ಅದರ ವಿವರವನ್ನು ಇನ್ನೊಮ್ಮೆ ಮಾತಾಡೋಣ ನಾವು. ಕೋಟ್ಯಾಂತರ ರೂಪಾಯಿಯ ಟೆಂಡರ್ಗಳನ್ನು ಅವರಿಗೆ ಕೊಟ್ಟು ಅವರಿಂದ ಬಾಂಡ್ಗಳ ರೂಪದಲ್ಲಿ ಲಂಚವನ್ನು ವಾಪಸ್ ಪಡ್ಕೊಂಡು ಅದು ತನ್ನ ಪಾರ್ಟಿ ಫಂಡನ್ನು ಹೆಚ್ಚು ಮಾಡಿಕೊಂಡಿದೆ. ಒಂದು ಕಡೆ ಕಳಪೆ ಔಷಧಗಳ ಕಂಪನಿಗಳಿಗೆ ಲೈಸೆನ್ಸ್ಗಳನ್ನು ಕೊಟ್ಟು ಅವರ ಕೈಯಿಂದ ಬಾಂಡ್ಗಳನ್ನ ತೆಕ್ಕೊಂಡ್ರೆ, ಇನ್ನೊಂದು ಕಡೆ ಗಣಿಗಾರಿಕೆ ಮಾಡುವಂಥ ಕಂಪನಿಗಳಿಗೆ ಹಸಿರು ಪೀಠ ಮತ್ತು ಪರಿಸರ ಇಲಾಖೆಯ ಆಬ್ಜೆಕ್ಷನ್ ಇದ್ದಾಗ ಅವರ ಕೈಯಿಂದ ಬಾಂಡ್ಗಳನ್ನು ಪಡ್ಕೊಂಡು ಅವರಿಗೆ ಅದು ಬಾಂಡನ್ನು ಪಡ್ಕೊಂಡ ಕೆಲವೇ ದಿನಗಳಲ್ಲಿ ಅವರಿಗೆ ಪರ್ಮಿಷನ್ ಕೊಡುವುದರ ಮೂಲಕ ಅಲ್ಲಿ ಭ್ರಷ್ಟಾಚಾರವನ್ನು ಎಸಗಿದೆ. ಇನ್ನೊಂದು BSNL ಹೇಗೆ ಮುಗಿಸಿದ್ರು ಅನ್ನುವುದನ್ನು ನಾವು ಕಳೆದ 10 ವರ್ಷದಲ್ಲಿ ನೋಡ್ತಾ ಬಂದಿದ್ದೇವೆ. ಇಡೀ ದೇಶದಲ್ಲಿ ಅತ್ಯಂತ ಸದೃಢವಾಗಿರುವಂಥ BSNL ಅನ್ನುವಂಥ ವ್ಯವಸ್ಥೆಯನ್ನು ಮುಗಿಸಿ ಅದರ ಜಾಗದಲ್ಲಿ ಭಾರತಿ ಏರ್ಟೆಲ್ ಮತ್ತು ಜಿಯೋ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ತಂದಿಡುವುದರಲ್ಲಿ, ತಮ್ಮ ಉದ್ಯಮಿ ಮಿತ್ರರನ್ನು ತಂದು ಕೂರಿಸುವುದರಲ್ಲಿ ಈ BJP ಸರ್ಕಾರ ಅತ್ಯಂತ ನಾಜೂಕಿನಿಂದ, ಅತ್ಯಂತ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿದೆ. ಮೊನ್ನೆ ಏನಾಗಿದೆ ಅಂತ ಹೇಳಿದರೆ, ಒಂದು ಹೊಸ ಟೆಕ್ನಾಲಜಿ, ಉಪಗ್ರಹ ಆಧಾರಿತ ಮೊಬೈಲ್ ಸೇವೆ, ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಈ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಯನ್ನು ಭಾರತೀಯ ಏರ್ಟೆಲ್ ಅವರಿಗೆ ಅದರ ಲೈಸೆನ್ಸನ್ನು ಕೊಡ್ತಾರೆ. ಹೀಗೆ ಕೊಡುವುದಕ್ಕೆ ಮೊದಲು ಭಾರತೀಯ ಏರ್ಟೆಲ್ ಕಂಪನಿಯಿಂದ 150 ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡನ್ನು BJP ಸ್ವೀಕರಿಸ್ತದೆ ಮತ್ತು ಅದನ್ನು ನಗದೀಕರಣಗೊಳಿಸ್ತದೆ. ಮೊನ್ನಿನ ಲೋಕಸಭಾ ಅಧಿವೇಶನದಲ್ಲಿ ನಮಗೆಲ್ಲ ನೆನಪಿರ್ಬೋದು, ಲೋಕಸಭೆಯಲ್ಲಿ ಹೊಗೆ ಬಾಂಬು ಸ್ಫೋಟ ಆಗಿ ಅದರ ಬಗ್ಗೆ ಗದ್ದಲ ಇದ್ದಾಗ ಸುಮಾರು 150ರಷ್ಟು ವಿಪಕ್ಷಗಳ ಸದಸ್ಯರನ್ನು ಸಭೆಯಿಂದ ಅಮಾನತು ಮಾಡಿ, ಅಮಾನತಾದ ಸಂದರ್ಭದಲ್ಲಿ ಈ ದೂರಸಂಪರ್ಕ ಇಲಾಖೆಗೆ ಬೇಕಾದಂತಹ ಈ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಗೆ ಬೇಕಾದಂತಹ ಕಾಂಟ್ರಾಕ್ಟನ್ನು ತಮಗೆ ಇಷ್ಟ ಬಂದವರಿಗೆ ಕೊಡುವುದಕ್ಕೆ ಬೇಕಾದ ಕಾನೂನನ್ನು ಅಲ್ಲಿ ತಿದ್ದುಪಡಿ ಮಾಡಿ ಇವರನ್ನು ಹೊರಗೆ ಹಾಕಿದ ಉದ್ದೇಶವೇ ಅದ್ವಿ, ಭಾರತೀಯ ಏರ್ಟೆಲ್ಗೆ ಸಹಾಯ ಮಾಡಬೇಕು ಅಂತೇಳಿ 150 ಕೋಟಿ ಚುನಾವಣಾ ಬಾಂಡನ್ನು ಸ್ವೀಕರಿಸಿ ಈ ಕೆಲಸವನ್ನು ಮಾಡಿದ್ದಾರೆ. ಹೀಗೆ
ನಾ ಕಾಯಂಗಿ ನಾ ಕಾಣದೇಂಗೆ ಅಂತ ಹೇಳ್ತಾ ಇಡೀ ದೇಶವನ್ನು ವ್ಯವಸ್ಥಿತವಾಗಿ ಲೂಟಿದಂತಹ ಕೀರ್ತಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಅದನ್ನು ಮುನ್ನಡೆಸಿದಂತಹ ನರೇಂದ್ರ ಮೋದಿಯವರಿಗೆ ಸಲ್ತದೆ. ಇಂತಹ ಸಂದರ್ಭದಲ್ಲಿ ಈ ಚುನಾವಣಾ ಬಾಂಡ್ಗಳು ಹೊರಗೆ ಬಂದ ನಂತರ BJPಯ ಜನಪ್ರಿಯತೆ ದಿನೇ ದಿನೇ ಕಡಿಮೆ ಆಗ್ತಾ ಬಂದಿದೆ, ಅದು ಇನ್ನು ಮುಂದಕ್ಕೂ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಸಲದ ಚುನಾವಣೆಯಲ್ಲಿ ದೇಶದ ಮತ್ತು ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ನಾಟಕ ಮಾಡುವ, ಸುಳ್ಳು ಹೇಳುವ, ಜನರಿಗೆ ಮೋಸ ಮಾಡಿದ, ಬೆಲೆ ಏರಿಕೆಯಿಂದ ಜನರನ್ನು ತತ್ವರಿಸುವಂತೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿ ವಿಪಕ್ಷಗಳನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ.